ಶಿಟ್. ಹಾಯ್, ನನ್ನ ಜೊತೆ ಪ್ರಶಾಂತ್ ಇದ್ದಾರೆ, ಈ ಕಡೆ ಅಂಕಲ್ ಇದ್ದಾರೆ, ಈ ಕಡೆ ಇದ್ದಾರೆ. ಕಳೆದ 24 ದಿವಸದಿಂದ ನಾನು ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟದಲ್ಲಿ ಒಂದು ಕೇಸ್ನಲ್ಲಿ ಪೊಲೀಸರು ನನ್ನ ಅರೆಸ್ಟ್ ಮಾಡಿ ಪರಪ್ರಜ್ಞಾವರ ಜೈಲಿಗೆ ಕಳಿಸಿದ್ರು. ಇವತ್ತು ಆಫ್ಟರ್ 24 ಡೇಸ್ ಇವತ್ತು ರಿಲೀಸ್ ಆಗಿದ್ದೀನಿ. ನನಗೋಸ್ಕರ ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ಹೃದಯಗಳು ಮಿಡಿದಿವೆ, ಬೇಡ್ಕೊಂಡಿದೆ, ಪ್ರಾರ್ಥನೆ ಮಾಡಿದೆ. ಸಾರಿ, ನಂದು ಫೇಸ್ಬುಕ್ ಡೆಲೀಟ್ ಏನ್ ಮಾಡಿಲ್ಲ, ಬ್ಲಾಕ್ ಮಾಡಿದೆ, ನಾನು ರಿಓಪನ್ ಮಾಡಿಸ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ಪ್ರಶಾಂತಿ ಅವರ ಫೇಸ್ಬುಕ್ ಅನ್ನ ಇವತ್ತು ಲೈವ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ಡೋಂಟ್ ಮೈಂಡ್, ಥ್ಯಾಂಕ್ಸ್ ಅ ಲಾಟ್. ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಏನಿದೆ ಇದು ಕಂಟಿನ್ಯೂ ಆಗುತ್ತೆ. ಸಣ್ಣ ಪುಟ್ಟ ವಿರೋಧಿಗಳ ತಂತ್ರದಿಂದ ಎಲ್ಲೋ ಒಂದ್ ಕಡೆ ಅದು ಸ್ವಲ್ಪ ಹಳಿ ತಪ್ಪಿತ್ತು. ಈಗ ಮತ್ತೆ ಬ್ಯಾಕ್ ಆನ್ ಟ್ರ್ಯಾಕ್. ವಿ ವಿಲ್ ಫೈಟ್ ಲೆಜಿಟಿಮೇಟ್ಲಿ, ಲೀಗಲಿ, ಅಂಡ್ ಕೀಪಿಂಗ್ ಆಲ್ ದ ಮಾರಲ್ಸ್ ಇನ್ ದ ಮೈಂಡ್. ಸೊ ಪಾಸಿಬಲಿ ಸ್ವಲ್ಪ ದಾರಿ ತಪ್ಪಿತ್ತು ಅನ್ಸುತ್ತೆ, ಇರ್ಲಿ ಪರವಾಗಿಲ್ಲ, ಪರಿಸ್ಥಿತಿನೋ ಅಥವಾ ಏನೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಐ ಆಮ್ ವೆರಿ ಹ್ಯಾಪಿ ದಟ್ ಏನೋ ನನ್ನ ಫ್ರೆಂಡ್ ಪ್ರಶಾಂತಿ ಅವರ ಫೇಸ್ಬುಕ್ ಲೈವ್ ಅಲ್ಲಿ ಬರ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಶಿ ಇಸ್ ದೇರ್ ಹಿಯರ್, ಅಂಕಲ್ ಈಸ್ ಹಿಯರ್. ಓಕೆ, ಇವರೆಲ್ಲರೂ ಸಾಕಷ್ಟು ಜನ ನನ್ನನ್ನ ಕರ್ಕೊಂಡ್ ಬರ್ಲಿಕ್ಕೆ ಜೈಲ್ ಹತ್ರ ಬಂದಿದ್ರು. ಅಂಡ್ ಐ ಶುಡ್ ಥ್ಯಾಂಕ್ ಈಚ್ ಅಂಡ್ ಎವ್ರಿ ಒನ್. ಪ್ರತಿಯೊಬ್ಬರು ನಾನು ಪರ್ಸನಲ್ ಆಗಿ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಾನು 24 ದಿವಸದ ಜೈಲಿನಲ್ಲಿ ಸಾಕಷ್ಟು ಜನ ನನಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ, ಐ ಥಿಂಕ್ ಹೋರಾಟ ಮಾಡಿದ್ದಾರೆ, ಮತ್ತೆ ಐ ಥಿಂಕ್ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ನನಗೆ ಜೈಲಲ್ಲಿ ಅದನ್ನ ನಾನು ಪೇಪರ್ ನಲ್ಲಿ ಓದೆ. ನನಗೆ ಬೇರೆ ಏನು ಕಮ್ಯುನಿಕೇಶನ್ ಇರಲಿಲ್ಲ. ಐ ಡಿಂಟ್ ಹ್ಯಾವ್ ಎನಿ ಕಮ್ಯುನಿಕೇಶನ್ ಅದರ್ ದ್ಯಾನ್ ದ ನ್ಯೂಸ್ ಪೇಪರ್. ಪ್ರತಿದಿನ ನ್ಯೂಸ್ ಪೇಪರ್ ಬರ್ತಿತ್ತು. ಅಂಡ್ ಟಾಕಿಂಗ್ ಅಬೌಟ್ ಜೈಲ್ ಇಸ್ ನಾಟ್ ದಾಟ್ ಬ್ಯಾಡ್. ರಿಯಲಿ ಇಟ್ಸ್ ರಿಯಲಿ ವಂಡರ್ಫುಲ್. ನನಗೆ ಐ ಥಿಂಕ್ ಇದನ್ನ ಜೈಲ್ ಅನ್ನೋದಕ್ಕಿಂತ ಐ ಥಿಂಕ್ ರಿಫಾರ್ಮೇಟಿವ್ ಸೆಂಟರ್ ಅಂತ ಈಗ ಚೇಂಜ್ ಮಾಡಿದ್ದಾರೆ. ಅಂದ್ರೆ ನಾವು ಬದಲಾವಣೆ ಆಗ್ಲಿಕ್ಕೆ ಒಂದು ಜಾಗ ಅಂತ. ಪಾಸಿಟಿವ್ಲಿ ನಾನು ಕೂಡ ನನ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡೆ. ಆಮೇಲೆ ಜೈಲ್ ಸಿಬ್ಬಂದಿ ಇಸ್ ವಂಡರ್ಫುಲ್. ನಾನು ಜೈಲ್ ಬಗ್ಗೆ ಎಲ್ಲರೂ ಕೆಟ್ಟದಾಗ ಹೇಳ್ತಾರೆ, ಮಾಧ್ಯಮ ಕೆಟ್ಟದಾಗ ಹೇಳ್ತಾರೆ, ಬಟ್ ನಾನು ಒಳ್ಳೇದಾಗ ಹೇಳ್ತೀನಿ. ಜೈಲಿನಲ್ಲಿ ತುಂಬಾ ಒಳ್ಳೆ ವಾತಾವರಣ ಇದೆ. ಎಸ್ಪೆಷಲಿ ದ ಯಂಗ್ಸ್ಟರ್ಸ್ ಹೂ ಹ್ಯಾವ್ ಬಿನ್ ಅಪಾಯಿಂಟೆಡ್ ಆಸ್ ಪೊಲೀಸ್ ಅಥವಾ ಗಾರ್ಡ್ಸ್ ಅಂತ ಏನ್ ಹೇಳ್ತೀವಿ, ದೇ ಆರ್ ರಿಯಲಿ ವಂಡರ್ಫುಲ್ ಗಾರ್ಡ್ಸ್ ಇದ್ದಾರೆ. ಮತ್ತೆ ಜೈಲರ್ಸ್ ಎಲ್ಲ ತುಂಬಾ ಒಳ್ಳೆಯವರಿದ್ದಾರೆ. ನನ್ಗೆ ಗೊತ್ತಿಲ್ಲ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ದ ಜೈಲರ್ಸ್ ಆರ್ ರಿಯಲಿ ಜೆಂಟಲ್ಮೆನ್. ಗಾರ್ಡ್ಸ್ ಅಲ್ಲಿ ಏನ್ ಪೊಲೀಸರು ನಮ್ಮನ್ನ ನೋಡ್ಕೊಳ್ತಾರೆ, ಅವರು ಸಹ ತುಂಬಾ ಸ್ವಾಭಾವಿಕವಾಗಿ, ನನ್ಗೆ ಯಾವತ್ತೂ ಫೀಲ್ ಆಗಿಲ್ಲ ಇಟ್ ವಾಸ್ ಎ ಜೈಲ್ ಅಂತ. ಅಂಡ್ ಐ ಶುಡ್ ಥ್ಯಾಂಕ್ ಎಂಟೈರ್ ಜೈಲ್ ಸಿಬ್ಬಂದಿಗೆ ನಾನು ಥ್ಯಾಂಕ್ಸ್ ಅನ್ನ ಹೇಳ್ಬೇಕು. ನನ್ನನ್ನು ನೋಡ್ಕೊಂಡಂತ ಡಾಕ್ಟರ್ ಮೇಡಮ್ ಏನಿದ್ದಾರೆ, ಡಾಕ್ಟರ್ ಮೇಲ್ ಡಾಕ್ಟರ್ ಏನಿದ್ದಾರೆ, ಅವ್ರಿಗೆ ಥ್ಯಾಂಕ್ಸು. ಅಂಡ್ ಅಲ್ಲಿರುವಂತ ಸ್ಟಾಫ್ಗೆಲ್ಲ ನಾನು ಥ್ಯಾಂಕ್ಸ್ ಅನ್ನ ಹೇಳ್ಬೇಕು ಅಂತ ನನ್ಗೆ ಇಷ್ಟ ಆಗುತ್ತೆ. ನನಗೆ ಊಟ ಬಡಿಸಿದ ಐ ಥಿಂಕ್ ಪಾಟೀಲ್ ನನಗೆ ದಿನ ಊಟ ಬಡಿಸ್ತಿದ್ರು. ಆಮೇಲೆ ನಾಗು ಅಂಡ್ ಟೀಮ್, ಕಿಚನ್ ಟೀಮ್ ಏನಿದೆ, ಕಿಚನ್ ಟೀಮ್ ಇಸ್ ಮೈ ಫೇವರೇಟ್. ನನಗೆ ತರಕಾರಿ ಎಲ್ಲ ಸ್ವಲ್ಪ ಹಾಕ್ತಾ ಇದ್ರು ಅವಾಗ ಹಿಟ್ಟೆಲ್ಲ ಹಾಕಿದ್ರೆ ಅದು ಮುದ್ದೆ ಕೊಡೋರು, ಮುದ್ದೆ ಕೊಡೋ ಜೊತೆಲಿ ತರಕಾರಿ ಎಲ್ಲ ನನಗೆ ಹಾಕೋರು. ಸೊ ಕಿಚನ್ ಟೀ ಇಸ್ ರಿಯಲಿ ವಂಡರ್ಫುಲ್. ಒಂದು ಬೇಜಾರಿನ ಸಂಗತಿ ಅಂತಂದ್ರೆ ಐ ಥಿಂಕ್ ಜೈಲಿನಲ್ಲಿ ನನಗೆ ಬೇಜಾರಾಗಿದ್ದು ಅಂತಂದ್ರೆ ಏನ್ ಪೊಲೀಸ್ ಇದಾರೆ, ಮೋಸ್ಟ್ ಆಫ್ ದೆಮ್ ಆರ್ ಇಂಜಿನಿಯರ್ಸ್. ನನ್ನ ಹೃದಯ ಒಡೆದೋಯ್ತು. ನಾನು ಅವ್ರನ್ನ ಇಂಜಿನಿಯರ್ಸ್ ಅಂತ ನಾನು ಕೇಳ್ಕೊಂಡಾಗ, ಮೋಸ್ಟ್ ಆಫ್ ದೆಮ್ ಆರ್ ಇಂಜಿನಿಯರ್ಸ್. ಅರೌಂಡ್ 1000 ಜನ ಅಪಾಯಿಂಟ್ ಆಗಿದ್ದಾರೆ, ಅದರಲ್ಲಿ 700 ಜನ ಇಂಜಿನಿಯರ್ಸ್ ಇದ್ದಾರೆ. ಅಂಡ್ ದೇರ್ ಆರ್ PhDs ಇದ್ದಾರೆ, ಮಾಸ್ಟರ್ಸ್ ಇದ್ದಾರೆ. ಆಮೇಲೆ ಮೋಸ್ಟ್ ಆಫ್ ದೆಮ್ ಆರ್ ಇಂಜಿನಿಯರ್ಸ್. ನನಗೆ ಒಂದ್ ಬೇಜಾರ ಅಂದ್ರೆ 10th ಕ್ಲಾಸ್ಗೆ ಬೇಕಾದಂತ ಗಾರ್ಡ್ ಕೆಲಸಕ್ಕೆ ಇಂಜಿನಿಯರ್ಸ್ ಬಂದಿದ್ದಾರೆ. ತುಂಬಾ ನೋವಿನ ಸಿಗುತ್ತೆ. ಇಟ್ಸ್ ನಾಟ್ ಅನ್ಎಂಪ್ಲಾಯ್ಮೆಂಟ್, ಇಟ್ಸ್ ಅನ್ ಅಂಡರ್ ಎಂಪ್ಲಾಯ್ಮೆಂಟ್. ಅವರ ನೋವುಗಳನ್ನೆಲ್ಲ ಕೇಳಿದಾಗ ನನಗೆ 24 ದಿವಸ ಹೇಗೋಯ್ತು ನನಗಂತೂ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಐ ಮಿಸ್ ಯು ಆಲ್. ಇನ್ಫ್ಯಾಕ್ಟ್ ನನ್ನ ಫೇಸ್ಬುಕ್ ಲೈವ್ ನ ಮಿಸ್ ಮಾಡ್ಕೊಂಡೆ, ನನ್ನ ಫ್ರೆಂಡ್ ನ ಮಿಸ್ ಮಾಡ್ಕೊಂಡೆ. ಪ್ರಶಾಂತಿ ಮೋಸ್ಟ್ ಆಫ್ ದೆನ್ ಬೈತಾ ಇರ್ತಾಳೆ ಯಾವಾಗ್ಲೂ ಬೈತಾ ಇರ್ತಾಳೆ. ಐ ಮಿಸ್ಡ್ ಹರ್ ಟೂ ಮಚ್. ಇನ್ಫ್ಯಾಕ್ಟ್ ಈಗಲೂ ಫುಲ್ ಜಗಳ ಮಾಡ್ಕೊಂಡೆ ಬರ್ತಾ ಇದ್ದಾಳೆ. ನಾನು ಏನೋ ಮಾತಾಡ್ಬಿಡ್ತೀನಿ, ಮತ್ತೇನೋ ವಿರೋಧಿಗಳು ಮತ್ತೆ ನನ್ನ ಸಿಗಾಕ್ಸ್ಬಿಡ್ತಾರೆ. ಶಿ ಸ್ಕೇರ್ಡ್ ಲಿಟ್ರಲಿ. ಅದಕ್ಕೆ ಅವಳ ಇದ್ರಲ್ಲೇ ಫೇಸ್ಬುಕ್ ಅಲ್ಲೇ ನಾನು ಲೈವ್ ಮಾಡ್ತಾ ಇದ್ದೀನಿ. ಬಿಕಾಸ್ ಐ ಥಿಂಕ್ ನನ್ನ ಫೇಸ್ಬುಕ್ ಅನ್ನ ಕಂಪ್ಲೇಂಟ್ ಮಾಡಿ ಬ್ಲಾಕ್ ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಇನ್ ಫ್ಯೂ ಡೇಸ್. ನಥಿಂಗ್ ಟು ವರಿ. ಅಂಡ್ ಮೈ ಫೈಟ್ ವಿಲ್ ಕಂಟಿನ್ಯೂ ಬಿಕಾಸ್ ಅರ್ಲಿಯರ್ ಇಟ್ ವಾಸ್ ಮೀ ಅಲೋನ್. ನೌ ದೇರ್ ಇಸ್ ಅ ಟೀಮ್.
ಸೊ ಇಷ್ಟು ಟೀಮ್ ನನಗೋಸ್ಕರ ಹೋರಾಟ ಮಾಡಿದ್ದಾರೆ, ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ, ನನಗೋಸ್ಕರ ಪ್ರೇಯರ್ಸ್ ಮಾಡಿದ್ದಾರೆ. ನೋಡಿ, ಯಾರು ಅಜ್ಮೀರ್ಗೆ ಹೋಗ್ಬಿಟ್ಟು ದರ್ಗಾಯಿಂದ ನನ್ಗೆ ಗೊತ್ತಿಲ್ಲ, ಐ ಡೋಂಟ್ ಬಿಲೀವ್ ಇನ್, ಬಟ್ ಸ್ಟಿಲ್ ಸಂಬಡಿ ಹ್ಯಾಸ್ ಗಾನ್ ಟು ಅಜ್ಮೀರ್ ಅಂಡ್ ಗಾಟ್ ಮಿ ದಿಸ್. ರಿಯಲಿ ಇಟ್ಸ್ ಅ ವಂಡರ್ಫುಲ್ ಗಿಫ್ಟ್. ನನಗೆ ಗೊತ್ತಿಲ್ಲ, ನಾನು ಚೆನ್ನಾಗಿರ್ಲಿ ಅಂತ ಅಜ್ಮೀರ್ಗೆ ಹೋಗಿ ತಗೊಂಡ್ಬಂದಂತೆ ಒಬ್ಬ ಸ್ನೇಹಿತರು ಇದನ್ನ ಕೊಟ್ರು. ಇಟ್ ವಾಸ್ ವಂಡರ್ಫುಲ್ ಅಂಡ್ ಐ ನೋ ಇಚ್ ಅಂಡ್ ಎವ್ರಿ ಪ್ರೇಯರ್ ಹ್ಯಾಸ್ ವರ್ಕ್ಡ್. ನನಗೆ ಸಾಮಾನ್ಯವಾಗಿ ನನಗೆ ಒಂದು ಪ್ರಾವರ್ಬ್ ಇದೆ, ವೇರ್ ನಥಿಂಗ್ ವರ್ಕ್ಸ್ ಮನಿ ವರ್ಕ್ಸ್ ಅಂತೆ. ಸೊ ವೇರ್ ಇವನ್ ಮನಿ ಡಸಂಟ್ ವರ್ಕ್, ಪ್ರೇಯರ್ ವರ್ಕ್ಸ್ ಅಂತ. ನಿಮ್ಮೆಲ್ಲರ ಪ್ರೇಯರ್ಸ್ ಆಸ್ ಗಾಟ್ ಮಿ ಬ್ಯಾಕ್ ಟು ಸೊಸೈಟಿ, ಮತ್ತೆ ಸಮಾಜಕ್ಕೆ ನನ್ನನ್ನ ವಾಪಸ್ ಕರ್ಕೊಂಡ್ ಬಂದಿದೆ. ಅದೇ ಹೇಳೋದಲ್ಲ, ಟೆಂಪರರಿ ಇದೆಲ್ಲ ಹೋರಾಟ ಆದ್ಮೇಲೆ ಇದ್ರಲ್ಲಿ ಟೆಂಪರರಿ ಸಣ್ಣ ಪುಟ್ಟ ಗಲಾಟೆಗಳಾಗುತ್ತೆ. ತಾಳ್ಮೆ ನಾವು ಕಳ್ಕೊಳ್ಬಾರ್ದು. ಪಾಸಿಬಲಿ ನಾನು ಸ್ವಲ್ಪ ತಾಳ್ಮೆ ಕಳ್ಕೊಂಡೆ ಅಂತ ಅನ್ಸುತ್ತೆ. ಆಸ್ ಎ ಫಾದರ್ ಐ ಆಮ್ ರೈಟ್, ಬಟ್ ಆಸ್ ಎನ್ ಅಡ್ವೊಕೇಟ್, ಆಸ್ ಎ ಸಮಾಜದಲ್ಲಿ ವಾಯ್ಸ್ ಮಾಡೋ ವ್ಯಕ್ತಿಯಾಗಿ ಐ ಥಿಂಕ್ ಐ ವಾಸ್ ರಾಂಗ್. ಓಕೆ, ಆಸ್ ಎ ಫಾದರ್ ಐ ಆಮ್ ಅಬ್ಸಲ್ಯೂಟ್ಲಿ ರೈಟ್. ಒಬ್ಬ ತಂದೆ ಆಗಿ ನಾನು ಮಾಡಿದಂತ ಕೆಲಸನ ನಾನು ನಿಜವಾಗ್ಲೂ ಮತ್ತೆ ಮಾಡಕ್ ಇಷ್ಟಪಡ್ತೀನಿ. ಬಟ್ ಐ ನೋ ಇಟ್ ವಾಸ್ ಎ ಟ್ರ್ಯಾಪ್. ಬಟ್ ಒಂದೇ ಹೇಳಕ್ ಇಷ್ಟಪಡ್ತೀನಿ, ಇವನ್ ಇನ್ ಪ್ರಿಸನ್ ನಾನು ಕೂಡ ಒಳ್ಳೇದ್ ಮಾಡ್ಕೊಂಡ್ ಬಂದಿದ್ದೀನಿ. ಏನು ಅಂತ ಸಮಯ ಬಂದಾಗ ಹೇಳ್ತೀನಿ. ಓಕೆ, ಪ್ರಿಸನ್ ಸಹ ನನ್ಗೆ ಒಳ್ಳೇದಾಯ್ತು. ಈಗ ಹೇಳುವಂತ ಸಮಯ ಅಲ್ಲ, ಯಾಕಂದ್ರೆ ವಿರೋಧಿಗಳು ಅಲರ್ಟ್ ಆಗ್ಬಿಡ್ತಾರೆ. ಐ ಡು ನಾಟ್ ವಾಂಟ್ ಟು ಶೇರ್ ಎನಿಥಿಂಗ್ ಆನ್ ಆನ್ಲೈನ್. ಇನ್ಮೇಲೆ ಸ್ವಲ್ಪ ಮುಚ್ಚಿಡುವಂತ ಕೆಲಸವನ್ನು ಮಾಡ್ಬೇಕಾಗುತ್ತೆ, ಯಾಕಂದ್ರೆ ವಿರೋಧಿಗಳು ಸಿಕ್ಕಾಪಟ್ಟೆ ಅಲರ್ಟ್ ಆಗ್ಬಿಟ್ಟಿದ್ದಾರೆ. ಓಕೆ, ಅಂಡ್ ಥ್ಯಾಂಕ್ಸ್ ಅ ಲಾಟ್ ಈಚ್ ಅಂಡ್ ಎವ್ರಿ ಒನ್. ಅಂಡ್ ಒಂದು ಟಾಪಿಕ್ ಹೇಳೋದು ಮರ್ತೋಗ್ಬಿಟ್ಟೆ ನಾನು. ಯುಕ್ರೇನ್ ಅಲ್ಲಿ ಆಗಿರುವಂತ ವಿಚಾರದಲ್ಲಿ ನಾನು ಐ ಥಿಂಕ್ ನವೀನ್ ಎಸ್ ಜಿ ಡಾಕ್ಟರ್ ತೀರ್ಕೊಂಡಿದ್ದಾರೆ. ಐ ಫೆಲ್ ಚಾಟ್ ಫಾರ್ ಹಿಮ್. ಅವ್ರ ಆರ್ಟಿಕಲ್ ಪೂರ್ತಿ ಓದಿದೆ. 10th ಅಲ್ಲಿ 97%, 12th ಅಲ್ಲಿ 97%. ಬಟ್ ಆದ್ರೆ ಅವ್ರಿಗೆ ಡಾಕ್ಟರ್ ಸಿಗ್ಲಿಲ್ಲ. ಭಾರತದಲ್ಲಿ ಅವ್ರಿಗೆ ಡಾಕ್ಟರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯುಕ್ರೇನ್ಗೆ ಹೋದ್ರು, ಅಲ್ಲಿ ಯುದ್ಧ ಶುರುವಾಯ್ತು, ಅಲ್ಲಿ ತಿರುಗಿ ಹೋದ್ರು. ರಾಜ್ಯ ಸರ್ಕಾರ ಅವರ ಫ್ಯಾಮಿಲಿಗೆ 25 ಲಕ್ಷ ಚೆಕ್ ಕೊಟ್ರು, ಬಟ್ ಬಾಡಿ ಬರ್ಲಿಲ್ಲ. ಐ ಫೆಲ್ ರಿಯಲಿ ಬ್ಯಾಡ್ ಫಾರ್ ಇಟ್. ಓಕೆ, ನನ್ನ ದೇಶದಲ್ಲಿ ಓದೋ ಮಕ್ಕಳಿಗೆ ಏನು ಶಾಲೆ ಕೊಡ್ಲಿಕ್ಕೆ, ಕಾಲೇಜ್ ಕೊಡ್ಲಿಕ್ಕೆ ಆಗಲ್ಲ. ಓದಿದ ಮಕ್ಕಳಿಗೆ ಕೆಲಸ ಕೊಡ್ಲಿಕ್ಕೆ ಆಗಲ್ಲ. ಎಂತದಕ್ಕೆ ಅಂತ ಸರ್ಕಾರ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಆಫ್ಟರ್ ಆಲ್ ವಿ ವಾಂಟ್ ಎ ಚೇಂಜ್ ಅಂಡ್ ವಿಲ್ ಗೆಟ್ ದ ಚೇಂಜ್. ಅಂಡ್ ಇನ್ನೊಂದು ನನ್ನ ಪಾರ್ಟಿ ವಿಚಾರ ಹೇಳ್ಬೇಕು ಅಂದ್ರೆ, ಪಂಜಾಬ್ ನಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದೆ. ಅಂಡ್ ಫ್ಯೂಚರ್ ಕರ್ನಾಟಕದಲ್ಲಿ ಅಷ್ಟೇನೆ ಈ ಒಂದು ಹೋರಾಟ ಐ ಥಿಂಕ್ ಒಳ್ಳೆಯ ಪಕ್ಷಗಳನ್ನ ಆಡಳಿತಕ್ಕೆ ತರಲಿದೆ. ಅಂಡ್ ಅಫ್ಕೋರ್ಸ್ ಆಮ್ ಆದ್ಮಿ ಪಕ್ಷ ಸಹ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತದೆ ಅಂತ ನಾನು ನಿಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ಥ್ಯಾಂಕ್ಸ್ ಟು ಈಚ್ ಅಂಡ್ ಎವ್ರಿ ಒನ್. ಏನ್ ಹೇಳ್ತಾರೆ, ಮಿಡಿದ ಹೃದಯಗಳು ಅಂತ ಹೇಳ್ಬೋದು. ನನ್ಗೆ ಗೊತ್ತಿದೆ ಎಷ್ಟೋ ಹೃದಯಗಳು ನನಗೋಸ್ಕರ ಮಿಡಿದಿದೆ. ಸ್ವಲ್ಪ ಆಫಾಡಪ್ಪ ಒಂಚೂರು, ಒಂಚೂರು ಆಫಾಡು ಒಂಚೂರು ಆಫಾಡು. ಎಷ್ಟೋ ಹೃದಯಗಳು ನನಗೋಸ್ಕರ ಮಿಡಿದಿವೆ, ಪ್ರಾರ್ಥನೆ ಮಾಡಿದೆ. ನಾನು ಅವ್ರಿಗೆಲ್ಲ ಋಣಿಯಾಗಿರ್ತೀನಿ. ಯುವರ್ ಪ್ರೇಯರ್ಸ್ ವಿಲ್ ನೆವರ್ ಗೋ ವೇಸ್ಟ್. ಓಕೆ, ಅಂಡ್ ಸಾಕಷ್ಟು ಜನ ನನಗೆ ಸ್ವಲ್ಪ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳಕ್ ಹೇಳಿದ್ರು. ನನ್ನ ಕೋಪ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾನು ಪ್ರಶಾಂತಿಗೂ ಬೈದೆ ಇವಾಗ, ಹತ್ರ ಬರೋಣ ಹತ್ರ ಅಂತ. ಸ್ಟಿಲ್ ಐ ಥಿಂಕ್ ಐ ಶುಡ್ ಕಂಟ್ರೋಲ್ ಮೈ ಆಂಗರ್. ಯಾಕಂದ್ರೆ ಆಂಗರ್ ಇಟ್ ಸೆಲ್ಫ್ ಇಸ್ ವೆರಿ ಡೇಂಜರ್. ಸೊ ನನ್ನ ವಿರೋಧಿಗಳು ನನ್ನ ಕೋಪವನ್ನ ಕ್ಯಾಶ್ ಮಾಡ್ಕೊಬಾರ್ದು. ಐ ಥಿಂಕ್ ಐ ಗಿವ್ ಎ ಚಾನ್ಸ್, ಏನೋ. ಬಟ್ ನಾನು ಇನ್ ಮುಂದೆ ನಿಮ್ಗೆ ಯಾರಿಗೂ ಚಾನ್ಸ್ ಕೊಡೋಕೆ ಹೋಗಲ್ಲ. ವಿರೋಧಿಗಳಿಗೆ ನಿಮ್ಮೆಲ್ಲರ ಮಾತು ಕೇಳ್ತೀನಿ. ಎಸ್. ಹಾಯ್ ಬ್ರದರ್, ಹಾಯ್. ಥ್ಯಾಂಕ್ ಯು. ಸೊ ಯಾರೋ ಹೊರಗಡೆ ಮಾತಾಡ್ಸ್ತಾ ಇದ್ದಾರೆ. ಸೊ ಅಲ್ಟಿಮೇಟ್ ಆಗಿ ನನ್ಗೆ ಯುಕ್ರೇನ್ ಯುದ್ಧ ಒಂದ್ ಕಡೆ ದುಃಖ ಬಂತಂದ್ರೆ, ಇನ್ನೊಂದ್ ಕಡೆ ಭಾರತದಲ್ಲಿ ನಡೀತಾ ಇರುವಂತ ಈ ಒಂದು ಎಜುಕೇಶನ್ ಮಾಫಿಯಾನ ಎಕ್ಸ್ಪೋಸ್ ಮಾಡಿದೆ. ಥ್ಯಾಂಕ್ಸ್ ಟು ಯುಕ್ರೇನ್ ಯುದ್ಧ ಬೇಜಾರಾಗಿದೆ. ಯಾಕಂದ್ರೆ ಯುದ್ಧ ಯಾರಿಗೂ ಶಾಂತಿ ತರೋದಿಲ್ಲ. ಅದೇ ಯುಕ್ರೇನ್ ಯುದ್ಧ ಭಾರತದಲ್ಲಿ ನಡೀತಾ ಇರುವಂತ ಈ ಒಂದು ಎಜುಕೇಶನ್ ಮಾಫಿಯಾ ಏನಿದೆ ಅದನ್ನ ಎಕ್ಸ್ಪೋಸ್ ಮಾಡಿದೆ. ಎಸ್ಪೆಷಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಮಾಫಿಯಾನ ಎಕ್ಸ್ಪೋಸ್ ಮಾಡಿದೆ. ಇಟ್ಸ್ ಶೇಮ್ ಆನ್ ದ ಗವರ್ಮೆಂಟ್ ದಟ್ ಈ ದೇಶದಲ್ಲಿ 90,000 ಬರೀ 75 ವರ್ಷದಲ್ಲಿ ಬರೀ 90,000 ಮೆಡಿಕಲ್ ಸೀಟ್ಸ್ ಇದೆ. ನನ್ಗೆ ಬೇಜಾರಾಗುತ್ತೆ. ಇಡೀ ಭಾರತಕ್ಕೆ 90,000 ಸೀಟ್ಸ್ ಇದೆಯಂತೆ. ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು, ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಇವ್ರಿಗೂ ಪಾರ್ಲಿಮೆಂಟ್ ಗಳನ್ನ ಕಟ್ಟರು 13,500 ಕೋಟಿ ಖರ್ಚು ಮಾಡಿ. ಇವರು ಕಟ್ಟಿದ್ದು ಪ್ರೈಮ್ ಮಿನಿಸ್ಟರ್ ಮನೆಯನ್ನ, ಇವ್ರು ಕಟ್ಟಿದ್ದು ಸ್ಟ್ಯಾಚ್ಯೂಗಳನ್ನ, ಇವ್ರು ಕಟ್ಟಿದ್ದು ತಮ್ಮ ಇಷ್ಟಕ್ಕೆ ಬೇಕಾದಂತ ಜನರು. ನೀವು ಅಷ್ಟೇ, ನಿಮ್ದು ತಪ್ಪಿದೆ. ನೀವು ವೋಟ್ ಮಾಡಿದ್ದು ಪಾರ್ಲಿಮೆಂಟ್ ಕಟ್ಟೋನ್ಗೆ, ನೀವು ಯಾವತ್ತು ಮೆಡಿಕಲ್ ಕಾಲೇಜ್ ಕಟ್ಟೋನ್ಗೆ ವೋಟ್ ಮಾಡಿಲ್ಲ. ಐ ಥಿಂಕ್ ನೀವುಗಳು ತಪ್ಪು ಮಾಡಿದಿರಾ. ಹಾಗಾಗಿ ನಮ್ಮ ಮಕ್ಕಳು ಈ ದೇಶ ಬಿಟ್ಟು, ಈ ದೇಶದಲ್ಲಿ ಒಂದು ಮೆಡಿಕಲ್ ಸೀಟ್ ಬೇಕಂದ್ರೆ, ನಾನು ಓದಿದ ಪೇಪರ್ ನಲ್ಲಿ 1.5 crores ಅಂತೆ. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್? ಅದೇ ಯುಕ್ರೇನ್ ಅಲ್ಲಿ 13 ಲಕ್ಷಕ್ಕೆ ಸಿಗ್ತಾ ಇದೆ. ನಮ್ಮ ಮಕ್ಕಳು
ಯುದ್ಧನ ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ ಅಂತಂದ್ರೆ ಇಟ್ ಈಸ್ ಬಿಕಾಸ್ ದೇ ಕಾಂಟ್ ಆಫರ್ಡ್ ಮೆಡಿಕಲ್ ಸೀಟ್ಸ್ ಇನ್ ಕರ್ನಾಟಕ ಭಾರತದಲ್ಲಿ ಮೆಡಿಕಲ್ ಸೀಟ್ಸ್ ಮಾಫಿಯಾ ನಡೀತಾ ಇದೆ. ವಿ ನೀಡ್ ಟು ಡೈಲ್ಯೂಟ್ ದಿಸ್. ನಮ್ಮ ಮಕ್ಕಳಿಗೆ ಓದನ್ನ ಕೊಡಬೇಕಾಗಿದೆ, ನಮ್ಮ ಮಕ್ಕಳಿಗೆ ಕೆಲಸವನ್ನ ಕೊಡಬೇಕಾಗಿದೆ. ಆ ಕೆಲಸವನ್ನ ಓದನ್ನ ಕೊಡಬೇಕಾದಂತ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಈ ಮೂಲಕ ಹೇಳುತ್ತಾ ಐ ಥಿಂಕ್ ಐ ಸ್ಪೋಕನ್ ಎನಫ್. ಅಂಡ್ ನಿಮ್ಮೆಲ್ಲರಿಗೂ ಈ ಒಂದು ಲೈವ್ ಅಲ್ಲಿ ನನ್ನ ಸಾಕಷ್ಟು ವಿಚಾರಗಳನ್ನ ಎಸ್ಪೆಷಲಿ ನನಗೆ ಮೈ ಡೀಪ್ ಹಾರ್ಟ್ಲಿ ಕಂಡೋಲೆನ್ಸ್ ಟು ನವೀನ್ ಎಸ್ ಜಿ ಅವರ ನವೀನ್ ಎಸ್ ಜಿ ಅವರ ತಂದೆ ತಾಯಿಗೆ ನಿಜವಾಗ್ಲೂ ನನ್ಗೆ ಗೊತ್ತಿದೆ ಇಟ್ಸ್ ನಾಟ್ ಈಸಿ. ಯಾಕಂದ್ರೆ ಮಗನ ಬಾಡಿ ಸಹ ಸಿಗ್ಲಿಲ್ಲ. ಎಂತ ನಾಚಿಕೆಗೇಡಿನ ಸಂಗತಿ. ನಾವು ನಿಜವಾಗ್ಲೂ ಐ ಫೀಲ್ ಸೋ ಸ್ಯಾಡ್ ಫಾರ್ ನವೀನ್ಸ್ ಪೇರೆಂಟ್ಸ್. ಮಗ ಡಾಕ್ಟರ್ ಆಗಬೇಕು ಅಂತ ಆಸೆ ಪಟ್ಟವರು. ಆತನಿಗೆ ನಾನು ಪೇಪರ್ ಅಲ್ಲಿ ಓದಿದ್ದು ಐ ರೆಡ್ ಇನ್ ಟೈಮ್ಸ್ ಆಫ್ ಇಂಡಿಯಾ ಎಸ್ ಸೆಕ್ಯೂರ್ಡ್ 97% ಇನ್ 10th ಅಲ್ಲಿ ಅವನಿಗೆ 97% ಸಿಕ್ಕಿದೆ. 12th ಅಲ್ಲಿ 97% ಸಿಕ್ಕಿದೆ. ಆದ್ರೂ ಅವನಿಗೆ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ. ಎಂತ ಮಾಫಿಯಾಗಳು ನೀವು. ಯು ಆರ್ ರನ್ನಿಂಗ್ ಮಾಫಿಯಾಸ್. ಕರ್ನಾಟಕದಲ್ಲಿ, ಭಾರತದಲ್ಲಿ ನೀವು ಮೆಡಿಕಲ್ ಸೀಟ್ ಮಾಫಿಯಾಗಳನ್ನ ರನ್ ಮಾಡ್ತಾ ಇದ್ದೀರಾ. ಯು ಡೋಂಟ್ ಡಿಸರ್ವ್. ನಮ್ಮ ಮಕ್ಕಳು ಯುಕ್ರೇನ್ ಅಲ್ಲಿ ಓದ್ಬೇಕಾ? 13 ಲಕ್ಷ ಭಿಕ್ಷೆಗೋಸ್ಕರ ಹೋಗಿ ಕಡಿಮೆ ವೆಚ್ಚದಲ್ಲಿ ನಮ್ಮ ಮಕ್ಕಳು ಅಲ್ಲೋಗಿ ಸಾಯ್ಬೇಕಾ? ಈ ಸಾವುಗಳು ಭಾರತಕ್ಕೆ ಶೋಭೆ ತರುತ್ತಾ? 70 ವರ್ಷದಲ್ಲಿ ಬರೀ ನೀರಿಗೋಸ್ಕರ ಹೋರಾಟ ಮಾಡ್ಬೇಕಾ? ನಾವು ಊಟಗೋಸ್ಕರ ಹೋರಾಟ ಮಾಡ್ಬೇಕಾ? ವಿ ಡೋಂಟ್ ಫೈಟ್ ಓನ್ಲಿ ಫಾರ್ ವಾಟರ್ ಅಂಡ್ ಫುಡ್. ವಿ ಆರ್ ಗೋಯಿಂಗ್ ಟು ಫೈಟ್ ಫಾರ್ ರೈಟ್ ಟು ಎಜುಕೇಶನ್ ಅಂತಂದ್ರೆ ನಮ್ಮ ಹಕ್ಕು. ಆದ್ರೆ ಇವತ್ತು ನವೀನ್ ಎಸ್ ಜಿ ಅವರ ಸಾವು, ಹಾವೇರಿ ನವೀನ್ ಎಸ್ ಜಿ ಸಾವು ಯುಕ್ರೇನ್ ಅಲ್ಲಿ ಏನಾಯ್ತು? ಒಂದು ಕರಾಳ ಮಾಫಿಯಾನ ತೆರೆದಿಟ್ಟಿದೆ. ಐ ಥಿಂಕ್ ಅವರ ಸಾವಿಗೆ ನ್ಯಾಯ ಕೊಡಿಸಬೇಕಾದ್ದು ಕರ್ನಾಟಕದ ಪ್ರತಿಯೊಬ್ಬರ ಕನ್ನಡಿಗರ ಕೆಲಸ. ಐ ರಿಯಲಿ ಫೀಲ್ ಸಾರಿ ಫಾರ್ ನವೀನ್ಸ್ ಪೇರೆಂಟ್ಸ್. ಅವ್ರು ಇಷ್ಟೆಲ್ಲ ಆದ್ರೂ ಸಹ ಅವ್ರ ಪೇರೆಂಟ್ಸ್ಗೆ ಅವರ ಬಾಡಿ ಸಿಕ್ಕಿಲ್ಲ. ವಾಟ್ ಎ ಸ್ಯಾಡ್ ಅಲ್ಲ. ನಮ್ಮ ದೇಶದ ಪ್ರಧಾನಿ ಯುಪಿನಲ್ಲಿ ಈ ಸಪೋಸ್ ಟು ಬಿ ಇನ್ ದ ಫ್ರಂಟ್ ಸೆಂಟ್ ಟು ಬ್ರಿಂಗ್ ಬ್ಯಾಕ್ ದ ಚಿಲ್ಡ್ರನ್. 20,000 ಮಕ್ಕಳು ಯುಕ್ರೇನ್ ಅಲ್ಲಿ ತಗಲಾಕೊಂಡ್ರು. ಓನ್ಲಿ ವಿ ಗಾಟ್ ಓನ್ಲಿ 16,700 ಚೇಂಜ್. ಸ್ಟಿಲ್ 3,500 have been taken as a prisoners from Russia. ಅವರ prisoners ಅಟ್ಯಾಕ್ ಆಗಿದೆ. ಅವರ ಪ್ರೈಮ್ ಮಿನಿಸ್ಟರ್ who supposed to be in the front end to take up the issue is busy in UP elections. ನಮ್ಮ ದೇಶದ ಪ್ರಧಾನಿ ಚಾಯ್ವಾಲಾ busy in UP elections. He is busy in Pune opening statue of Shivaji, but he is supposed to be in the front end in Ukraine ಅಲ್ಲಿ ನಮ್ಮ ಮಕ್ಕಳು ತಗಲಾಕೊಂಡಿದ್ದಾರೆ. -14 ಅಲ್ಲಿ 15 ಕಿಲೋಮೀಟರ್ 20 ಕಿಲೋಮೀಟರ್ ನಡ್ಕೊಂಡ್ ಬಂದು ಮಕ್ಕಳು ಜೀವ ಉಳಿಸ್ಕೊಂಡಿದೆ. ಊಟ ಇಲ್ದಿರಾ, ನೀರ್ಗಿಲ್ದಿರಾ ಮಕ್ಕಳು ಬಂಗಾರಲ್ಲಿ, ನಮ್ಮ ಡಾಕ್ಟರ್ ಓದಕ್ಕೆ ಹೋದಂತ ಮಕ್ಕಳು ಬಂಗಾರಲ್ಲಿ ತಗಲಾಕೊಂಡು they have suffered a lot. Shame on the government what we have elected, including me. I feel very shameful to hear that ಬಟ್ ನವೀನ್ ಎಸ್ ಜಿ ಅವರ ಸಾವು ವೇಸ್ಟ್ ಆಗಬಾರ್ದು. ಈ ಸಾವು ಭಾರತದಲ್ಲಿ ನಡೀತಾ ಇರುವಂತ ಈ ಮೆಡಿಕಲ್ ಸೀಟ್ ಮಾಫಿಯಾನ ಎಕ್ಸ್ಪೋಸ್ ಮಾಡಿದೆ. ದೇಶದಲ್ಲಿ ಕಟ್ಟಬೇಕಾಗಿರೋದು ರೀ ಮೆಡಿಕಲ್ ಕಾಲೇಜುಗಳು. ನಮ್ಮ ದೇಶದ ರಾಜಕಾರಣಿಗಳು ಪಾರ್ಲಿಮೆಂಟ್ ಕಟ್ತಾರೆ, ನಮ್ಮ ದೇಶದ ರಾಜಕಾರಣಿಗಳು ಪ್ರೈಮ್ ಮಿನಿಸ್ಟರ್ ಹೌಸ್ ಕಟ್ತಾರೆ, ನಮ್ಮ ದೇಶದ ರಾಜಕಾರಣಿಗಳು ಸ್ಟ್ಯಾಚ್ಯೂಗಳನ್ನ ಕಟ್ತಾರೆ. ಯಾವುದೇ ಕಾರಣಕ್ಕೂ ಅವರು ದೇ ಡೋಂಟ್ ಓಪನ್ ಅಪ್ ಸ್ಕೂಲ್ಸ್, ಕಾಲೇಜಸ್, ಮೆಡಿಕಲ್ ಕಾಲೇಜಸ್. 90,000 ಸೀಟ್ಗೆ 16 ಲಕ್ಷ ಜನ ಮಕ್ಕಳು ನೀಟನ್ನ ಬರ್ದಿದ್ದಾರೆ. ಅಂದ್ರೆ ನಮ್ಮ ಬಳಿ ಇರೋದು ಬರೀ 90,000 ಮೆಡಿಕಲ್ ಸೀಟು, ಅದಕ್ಕೆ 17 ಲಕ್ಷ ಜನ ಮಕ್ಕಳು ನೀಟನ್ನ ಬರ್ದಿದ್ದಾರೆ. ಈ 90,000 ಜನಕ್ಕೆ ನೀವು ಕೋಟಿಗೆ ನೀವು ಸೀಟನ್ನ ಮಾರ್ಕೊಂತೀರಾ. ಕೋಟಿ ಕಟ್ಟಕ್ಕಾಗ್ದಾನೆ ಯಾವತ್ತು ಡಾಕ್ಟರ್ ಆಗಕ್ಕಾಗಲ್ಲ. ಇವು ಲ್ಯಾಂಡ್ ಅಪ್ in BSc ಅಥವಾ ಅಗ್ರಿಕಲ್ಚರ್ ಸೈನ್ಸ್ ಅಥವಾ ದೂರದ ಚೈನಾಗೋ, ದೂರದ ಯುಕ್ರೇನ್ಗೋ, ದೂರದ ರಷ್ಯಾಗೋ ಹೋಗಿ ಮೆಡಿಸಿನ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಅವ್ರ ಬ್ಯಾಡ್ ಲಕ್ ಸರಿ ಇಲ್ಲ ಅಂತಂದ್ರೆ ನವೀನ್ ತರ ಯುದ್ಧದಲ್ಲಿ ತೀರು ಹೋಗ್ತಾರೆ. ಇಟ್ಸ್ ಎ ವೆರಿ ಸ್ಯಾಡ್ ಪಾರ್ಟ್ ವಾಟ್ ವಿ ಆರ್ ಗೋಯಿಂಗ್ ಥ್ರೂ. ಇಟ್ ಈಸ್ ನಾಟ್ ಆನ್ ದ ರೈಟ್ ಆಫ್ ವಾಟರ್. ಬರೀ ನೀರಿನ ಹಕ್ಕಲ್ರಿ, ಊಟದ ಹಕ್ಕಲ್ಲ. 5 kg ಅಕ್ಕಿ ಕೊಡ್ತೀನಿ ಅದಕ್ಕಲ್ಲ. ಟುಡೇ ವಿ ವಾಂಟ್ ಎಜುಕೇಶನ್ ಟು ಅವರ್ ಚಿಲ್ಡ್ರನ್. ನಮ್ಮ ಮಕ್ಕಳಿಗೆ ಎಜುಕೇಶನ್ ಬೇಕಾಗಿದೆ ಅಂತ ಸರ್ಕಾರ ತರುವಂತ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಯಾವುದೇ ಕಾರಣಕ್ಕೂ ನವೀನ್ ಸಾವು ಯಾವುದೇ ಕಾರಣಕ್ಕೂ ಜನರಲ್ಲಿ ಮಾಸಬಾರದು. I'm repeatedly talking that why ನಂಗೆ ಅಷ್ಟು ಬೇಜಾರಾಯ್ತು. I couldn't express this when I heard Naveen's death. ಅವ್ನ್ ಡಾಕ್ಟರ್ ಆಗಿ ಓದ್ಲಿಕ್ಕೆ ಹೋದ, ಅವನ್ಗೆ ಕಡಿಮೆ ಸೀಟಲ್ಲಿ ಯುಕ್ರೇನ್ ನಲ್ಲಿ ಸೀಟ್ ಸಿಕ್ತು ಅಂತ ಅಲ್ಲಿ ಹೋದ. ಅಂದ್ರೆ ತಂದೆ ತಾಯಿ ಮನಸ್ಥಿತಿ ಹೆಂಗಿರ್ತದೆ? ಮಗ ಡಾಕ್ಟರ್ ಆಗ್ಬೇಕು ಅಂತ ಯುಕ್ರೇನ್ ಕಳ್ಸ ಹೆಣವಾಗಿ ಬಂದ, ಅವ್ನ ಹೆಣ ಕೂಡ ಸಿಕ್ಲಿಲ್ಲ. ಎಂತ ದರಿದ್ರ ಸರ್ಕಾರಗಳನ್ನ ನಾವು ಆಯ್ಕೆ ಮಾಡಿದೀವಿ. ಪ್ರಶ್ನೆ ಮಾಡಿದ್ರೆ
ಇಲ್ಲ ನಾವು ದೇಶ ವಿರೋಧಿಗಳು, ನಾವು ಪ್ರಶ್ನೆ ಮಾಡಿದ್ರೆ ಸಮಾಜದ ವಿರೋಧಿಗಳು, ನಾವು ಪ್ರಶ್ನೆ ಮಾಡಿದ್ರೆ ಅವನ ಟಾರ್ಗೆಟ್ ಮಾಡೋ ಮೈ ಫುಡ್ ವಾಟ್ ಟು ಟಾರ್ಗೆಟ್. ನಮ್ಮ ಮಕ್ಕಳಿಗೆ ನಾವು ಏನು ಕೊಡಕ್ಕಾಗಿಲ್ಲ ಅಂದ್ಮೇಲೆ ಐ ಥಿಂಕ್ ಇಟ್ಸ್ ವೇಸ್ಟ್ ಲಿವಿಂಗ್. ಅಂಡ್ ಅಲ್ಟಿಮೇಟ್ಲಿ ನಾನು ಕೊನೆಗಾಗಿ ಹೇಳೋದೆಷ್ಟು ಅನ್ನೋದನ್ನೇ, ಲೆಟ್ಸ್ ಫೈಟ್ ಫಾರ್ ಇಕ್ವಾಲಿಟಿ. ನಮ್ಗೆ ಬರೀ ನೀರಿಗೋಸ್ಕರ ಹೋರಾಟ ಅಲ್ಲ, ಬರೀ ಯಾವ್ದೋ ಒಂದು ಪಕ್ಷ ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದೆ ಅಂದ್ರೆ 70 ವರ್ಷ ಆಯ್ತು ನಮ್ಗೆ, 75 ವರ್ಷ ಆಯ್ತು ನಮ್ಗೆ ಸ್ವತಂತ್ರ ಬಂದು. ನೀರು ಊಟದ ಜೊತೆ ನಮ್ಗೆ ಎಜುಕೇಶನ್ ಬೇಕಾಗಿದೆ, ಆಮೇಲೆ ಓದಂತ ಎಜುಕೇಶನ್ಗೆ ಕೆಲಸನೂ ಬೇಕಾಗಿದೆ. ಆ ಕೆಲಸ ಸರ್ಕಾರ ಮಾಡ್ಬೇಕಾಗಿದೆ. ಹಂಗಾಗಿ ಬರೀ ನೀರಿಗೋಸ್ಕರ ಹೋರಾಟ ಅಂತ ಡ್ರಾಮಾ ಮಾಡೋರ್ಗೆ ನಾವ್ ಯಾರು ನೀವು ಸೊಪ್ಪ ಹಾಕ್ಬೇಡಿ. ವಿ ವಾಂಟ್ ವಾಟರ್, ವಿ ವಾಂಟ್ ಸರ್ವೈವಲ್. ಅಪಾರ್ಟ್ ಫ್ರಮ್ ದಟ್ ವಿ ವಾಂಟ್ ಡಿಗ್ನಿಟಿ, ಡಿಗ್ನಿಫೈಡ್ ಎಜುಕೇಶನ್ ಬೇಕಾಗಿದೆ. ಈ ಒಂದು ಭಾರತದಲ್ಲಿ ಮಾಫಿಯಾ ನಡೀತಾ ಇದೆ, ಎಜುಕೇಶನ್ ಮಾಫಿಯಾ. ನಾನ್ ಸೆಕೆಂಡ್ PUC ನಲ್ಲಿ ನಮ್ಮ ಅಪ್ಪನ ಕೇಳಿದೆ, 95-96 ಅಲ್ಲಿ ನಾನು ಸೆಕೆಂಡ್ PU ಮಾಡಿದ್ದು. ನಾನು ಕೇಳಿದೆ ನಮ್ಮ ಅಪ್ಪನ್ಗೆ. ಆ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಡಾಕ್ಟರ್ಸ್ ಆದ್ರು, ಡಾಕ್ಟರ್ಸ್ಗೆ ಓದ್ತಾ ಇದ್ರು, ಇಂಜಿನಿಯರಿಂಗ್ ಓದ್ತಾ ಇದ್ರು. ಆಗಿನ ಕಾಲದಲ್ಲಿ ಒಂದ್ 3-4 ಲಕ್ಷ ಆಯ್ತು. ನಮ್ಮ ಅಪ್ಪನ್ಗೆ 3-4 ಲಕ್ಷ ಆಫರ್ ಮಾಡೋ ಕೆಪಾಸಿಟಿ ಇರ್ಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಡಾಕ್ಟರ್ ಆದ್ರು, 7-8 ಲಕ್ಷ ರೂಪಾಯಿ ಮೆಡಿಸಿನ್ ಕೊಡ್ಬೇಕಾಯ್ತು. ನಮ್ಮ ಅಪ್ಪನಿಗೆ ಆ ಕೆಪಾಸಿಟಿ ಇರ್ಲಿಲ್ಲ. ನಾನು ಸೆಕೆಂಡ್ PUC ಫೇಲ್ ಆದೆ. ಕಾರಣ ಏನು ಅಂತಂದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಡಾಕ್ಟರ್ ಮತ್ತೆ ಇಂಜಿನಿಯರ್ ಮಾಡ್ಸೋ ಕೆಪಾಸಿಟಿ ಇರ್ಲಿಲ್ಲ. ಬಟ್ ಐ ಬಿಕಮ್ ಟುಡೇ I made my own career in law. Law is not bad, but ಮಕ್ಕಳು ಡಾಕ್ಟರ್ ಆಗ್ಬೇಕು ಅಂದ್ರೆ ಏನ್ ಮಾಡೋದು? 17 ಲಕ್ಷ ಜನ ಮಕ್ಕಳು ನೀಟನ್ನ ಬರ್ದಿದ್ದಾರೆ ಡಾಕ್ಟರ್ ಆಗ್ಬೇಕಂತ. ಬರೀ 90,000 ಜನಕ್ಕೆ ಸೀಟ್ ಸಿಗುತ್ತೆ. ಮಿಕ್ಕಿದವರು ಫುಟ್ಪಾತ್ ಆಗ್ಬೇಕಾ? ನಿಮ್ ಪ್ರಕಾರ ನಿಮ್ ಯೋಗ್ಯತೆಗೆ ಪಾರ್ಲಿಮೆಂಟ್ ಕಟ್ತಿರಲ್ಲ, ಮೆಡಿಕಲ್ ಕಾಲೇಜ್ ಕಟ್ಟಿಲ್ಲ ನೀವು. ಮೆಡಿಕಲ್ ಕಾಲೇಜ್ ಕಟ್ಟಿಲ್ಲ ನೀವು, ಇಂಜಿನಿಯರಿಂಗ್ ಕಾಲೇಜಸ್ ಕಟ್ಟಿಲ್ಲ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕಟ್ಲಿಕ್ಕೆ ನಿಮ್ಗೆ ಏನ್ ರೋಗ? ವಾಟ್ ಸ್ಟಾಪ್ಸ್ ಯು? ಇಲ್ಲ ಅವ್ರು ಓದಿಲ್ಲ ಅಂತಂದ್ರೆ ಅವ್ರನ್ನ ಬೀದಿನಲ್ಲಿ ಅವ್ರ ಕೈಲಿ ಓಕ್ಲಿ ಮಾಡಿಸಿ, ಅವ್ರ ಕೈಲಿ ಗಲಾಟೆಗಳನ್ನ ಮಾಡಿಸಿ, ಅಂಡ್ ದೇ ಲ್ಯಾಂಡ್ ಅಪ್ ಇನ್ ಜೈಲ್. ವಿ ಡೋಂಟ್ ವಾಂಟ್ ದಿಸ್. ನಮ್ಗೆ ಬೇಕಾಗಿರೋದು ಇಟ್ಸ್ ನಾಟ್ ಓನ್ಲಿ ವಾಟರ್. ನಮ್ಗೆ ನೀರಿನ ಬಗ್ಗೆ ಹೋರಾಟ ಅಲ್ಲ, ಊಟದ ಬಗ್ಗೆ ಹೋರಾಟ ಅಲ್ಲ. 5 kg ಅಕ್ಕಿ ಕಟ್ಬಿಟ್ಟು ವೋಟ್ ಹಾಕಿ ನೋ. ನಮ್ಗೆ ಬೇಕು, ನಮ್ಗೆ ಭೂತಾನಲ್ಲಿ ಏನಿದೆ, ಫ್ರೀ ಎಜುಕೇಶನ್, ಫ್ರೀ ಹೆಲ್ತ್ ಕೊಡುವಂತ ಸರ್ಕಾರಕ್ಕೆ ನೀವು ವೋಟ್ ಹಾಕ್ಬೇಕಾಗಿದೆ. ಅಂಡ್ ಇಟ್ಸ್ ಸಕ್ಸಸ್ಫುಲ್ ಇನ್ ಡೆಲ್ಲಿ. ಫರ್ಗೆಟ್ ಅಬೌಟ್ ಭೂತಾನ್. ಡೆಲ್ಲಿನಲ್ಲಿ ಆಮ್ ಆದ್ಮಿ ಪಕ್ಷ ಮಾಡಿದೆ, ಇಕ್ವಾಲಿಟಿ ಎಜುಕೇಶನ್ ಕೊಟ್ಟಿದೆ. ನಮ್ಗೆ ಬರೀ ನೀರ್ ಕೊಡುವಂತ ಡ್ರಾಮಾ ಮಾಡುವಂತ ಪಕ್ಷಗಳಿಗೆ ವೋಟ್ ಹಾಕ್ಬೇಡಿ. ವೋಟ್ ಹಾಕಕ್ ಮುಂಚೆ ಅವ್ರದ್ದು ಎಲೆಕ್ಷನ್ ಡಿಕ್ಲರೇಷನ್ ಎಷ್ಟಿದೆ ನೋಡಿ, 1,000 ಕೋಟಿ ಡಿಕ್ಲೇರ್ ಮಾಡಿ. ಆಮೇಲೆ ಹೋರಾಟ ಅಂತ ನೀರ್ಗೋಸ್ಕರ ಚಿಕನ್ ಮಟನ್ ತಿನ್ಕೊಂಡು ಹೋರಾಟನೇನ್ರಿ? ಚಿಕನ್ ಮಟನ್ ತಿನ್ಕೊಂಡು ಎಸಿನಲ್ಲಿ ಹೋರಾಟನ? ನಾಚಿಕೆ ಆಗಲ್ಲ ನಿಮ್ಗೆ? ನನಗೆ ಗೊತ್ತಿದೆ ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂತ. ತಿಳ್ಸೋರ್ಗೆ ತಿಳ್ಕೊಂತಾರೆ. ಒಂದಂತೂ ನಿಜ, ಇಟ್ಸ್ ನಾಟ್ ಎ ಫೈಟ್ ಫಾರ್ ವಾಟರ್, ಇಟ್ಸ್ ನಾಟ್ ಎ ಫೈಟ್ ಫಾರ್ ಫುಡ್, ಇಟ್ಸ್ ಎ ಫೈಟ್ ಫಾರ್ ಇಕ್ವಾಲಿಟಿ. ನಮ್ಮ ಮಕ್ಕಳಿಗೆ ಭವಿಷ್ಯ ಮಾಡ್ಲಿಕ್ಕೆ ಎಜುಕೇಶನ್ ಬೇಕು. ಅವರು ಪರೋಡಿಗಳಾಗಕ್ಕೆ ನಮ್ಗೆ ಇಷ್ಟ ಇಲ್ಲ. 90,000 ಸೀಟ್ಸ್ ಇರುವಂತ ಮೆಡಿಕಲ್ ಸೀಟ್ಸ್ ಇರುವಂತದ್ದು 99 ಲಕ್ಷ ಆಗ್ಬೇಕ್ರಿ. ಆವತ್ತು ಸಕ್ಸಸ್ಫುಲ್ ಗೌರ್ಮೆಂಟ್ ಕೊಟ್ಟಿದೆ ಅಂತ. ಇದೇ ಭಾರತದಲ್ಲಿ ಡೆಲ್ಲಿನಲ್ಲಿ ಸಕ್ಸಸ್ಫುಲ್ ಗೌರ್ಮೆಂಟ್ ಇದೆ, ಮಕ್ಕಳಿಗೆ ಎಜುಕೇಶನ್ ಕೊಟ್ಟಿದೆ ಅಂತ ಒಂದು ಸರ್ಕಾರವನ್ನ ತರುವಂತ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಅಂಡ್ ಟುಡೇ ಐ ಆಮ್ ಫ್ರಮ್ ಆಮ್ ಆದ್ಮಿ ಪಾರ್ಟಿ. ನೀವು ಆಮ್ ಆದ್ಮಿ ಪಾರ್ಟಿಗೆ ವೋಟ್ ಹಾಕಿಂದ ನಾನು ಯಾವತ್ತೂ ಹೇಳಲ್ಲ. ಯಾವುದೇ ಪಕ್ಷ ನಿಮ್ಗೆ ಬರೀ ನೀರಿಗೋಸ್ಕರ, ಊಟಕ್ಕೋಸ್ಕರ 5 kg ಅಕ್ಕಿ ಕೊಡ್ತೀವಿ ವೋಟ್ ಹಾಕಿ, ಭಿಕ್ಷೆನ ನಾವು ಕೇಳ್ತಾ ಇರೋದು. ವಿ ಆರ್ ನಾಟ್ ಬೆಗ್ಗಿಂಗ್, ವಿ ಆರ್ ನಾಟ್ ಬೆggars. ಓಕೆ, ನಮ್ ಟ್ಯಾಕ್ಸ್ ಇಂದ ಸರ್ಕಾರ ನಡೀತದೆ, ನನ್ನ ಓಟಿಂದ ಸರ್ಕಾರ ಆಗುತ್ತೆ. ನನಗೆ ನೀವು ಕೊಡಲ್ಲ. ನನ್ನ ಅಂತಾನೆ ನಾನು ಹೇಳಿದ ಸಾಮಾನ್ಯ ಜನರ ಪರಿಸ್ಥಿತಿನ ನಾನು ಮಾತಾಡ್ತಾ ಇದ್ದೀನಿ. ಓಕೆ, ದಿಸ್ ನವೀನ್ SG ಅವರ ಹಾವೇರಿ ನವೀನ್ SG ಅವರ ಸಾವು ಒಂದು ದೊಡ್ಡ ಶೈಕ್ಷಣಿಕ ಮಾಫಿಯಾನ ಎಕ್ಸ್ಪೋಸ್ ಮಾಡಿದೆ. ಈ ಮಾಫಿಯಾ ನಮ್ಮ ಮಕ್ಕಳಿಗೆ ಶಾಪವಾಗಬಾರ್ದು. ದಿಸ್ ಇಸ್ ವಾಟ್ ಅಂಡ್ ಐ ಜಸ್ಟ್ ವಾಂಟೆಡ್ ಟು ಪ್ರಶಾಂತ್ ಹೇಳ್ತದಲ್ಲ ಮುಗ್ಸು ಅಂತ ಏನೋ ಬೈದ್ ಬಿಡ್ತೀನಿ ಅಂತ ಭಯ. ಅವಳು ಬೇರೆ ಫೇಸ್ಬುಕ್ ಅಲ್ವಾ, ನನ್ನ ಬ್ಲಾಕಿಂಗ್ ಮಾಡ್ಬಿಡ್ತಾನೆ ನನ್ನ ಮಗ ಅನ್ಕೊಂಡು. ಸೊ ಶೀಸ್ ಟೆಲ್ಲಿಂಗ್ ಮುಗ್ಸು ಅಂತ. ಐ ಥಿಂಕ್ ನಾನು ಸಾಕಷ್ಟು ಮಾತಾಡಿದೆ. ಆಫ್ಟರ್ 24 days ಐ ಲವ್ ಸ್ಪೀಕಿಂಗ್ ಟು ಯು ಆಲ್. ಓಕೆ, ನಾನು ಜಾಸ್ತಿ ಹೊತ್ತು ಮಾತಾಡಿದೆ ಅನ್ಸುತ್ತೆ, ಬಟ್ ಐ ಲವ್. ನನ್ಗೆ ಗೊತ್ತಿಲ್ಲ, ನೀವೇ ನನ್ ಬಂಧುಗಳ ತರ ಕಾಣಿಸ್ತೀರ ನನ್ಗೆ. ನಾನು ಇನ್ಫ್ಯಾಕ್ಟ್ ನನ್ ಮನೆಯವ್ರ ಹತ್ರ ಮಾತಾಡಿಲ್ಲ. ನಾನು ಇದ್ರಿಗೂ ನಾನು ಇನ್ನೂ ಫೋನಲ್ಲೇ ಇದೇ ಫೋನು ಅಂತಂದೆ. ನನ್ನ ಮಕ್ಳ ಹತ್ರ ಮಾತಾಡಿಲ್ಲ. ಅದೇನೋ ಗೊತ್ತಿಲ್ಲ ರೀ, ನಿಮ್ ಜೊತೆಲ್ಲ ಮಾತಾಡ್ಬೇಕಂದ್ರೆ ಒಂದ್ ಕಿಕ್ ಬರ್ತದೆ. ಐ ಡೋಂಟ್ ನೋ, ಐ ಗೆಟ್ ಅ ಕಿಕ್ ಅಂಡ್ ವೈ ಐ ಡೋಂಟ್ ನೋ. ನಿಮ್ ಜೊತೆ ಮಾತಾಡ್ತಿದ್ದು ಐ ಥಿಂಕ್ ಇಟ್ಸ್ 24 days. ಆಫ್ಟರ್ 24 days ಐ ಆಮ್ ಟಾಕಿಂಗ್ ಟು ಯು ಆಲ್. ಓಕೆ, ಥ್ಯಾಂಕ್ಸ್ ಅ ಲಾಟ್.